ಅದನ್ನು ಸರಕಾರಕ್ಕೆ ತಿಳಿಸಲು ನಮ್ಮ ಮೌನ ಮೆರವಣಿಗೆಯ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ. 57 ಚರ್ಚ್ಗಳ ದಾಳಿಯನ್ನು ಪೂರ್ವಕ ನಮನಗಳು. ಪ್ರಿಯರೇ, ನಮಗೆ ನೆರವು, ಸಹಕಾರ, ಬೆಂಬಲ ನೀಡಿದ ಹಲವರನ್ನು ಸ್ಮರಿಸಲು ನಾವು ಇಚ್ಛಿಸುತ್ತೇವೆ. ಪ್ರತಿಭಟನೆಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ವರದಿಯನ್ನು ತಿರಸ್ಕರಿಸುತ್ತಾ ಬಂದಿದ್ದಾರೆ. ಕಳೆದ 3 ವಾರಗಳಲ್ಲಿ ಮಾಧ್ಯಮದ ಮುಖಾಂತರ ಮತ್ತು ಪ್ರತಿಭಟನೆಗಳ ಈ ವರದಿ ಯಾಕೆ ತಿರಸ್ಕಾರ ಎಂದು ಹೇಳುತ್ತದೆ. ನಮ್ಮ ಪರವಾಗಿ ಖಂಡಿತವಾಗಿಯೂ ನಮಗೆ ತುಂಬಾ ಆಧಾರವನ್ನು ಇಟ್ಟಿದ್ದಾರೆ. ನಿಮ್ಮ ಧನಾತ್ಮಕ ಸ್ಪಂದನೆ ನಮಗೆ ಸಂದೇಹವಿಲ್ಲ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವ್ಯವಸ್ಥೆ ಮಾಡಿ ಪತ್ರಕರ್ತರಿಗೆ ಈ ವೇದಿಕೆಯ ಬಲಬದಿಯಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರು ಕೂಡ ಈ ವೇದಿಕೆಗೆ, ಈ ಆಸನಗಳಿಗೆ ಬರಬೇಕಾಗಿ ನಮಗೆ ನೆರವು, ಸಹಕಾರ, ಬೆಂಬಲ ನೀಡಿದ ಹಲವರನ್ನು ಸ್ಮರಿಸಲು ನಾವು ಇಚ್ಛಿಸುತ್ತೇವೆ. ಒಪ್ಪಿಸಿ 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 ಚರ್ಚ್ ಮೇಲಿನ ದಾಳಿ ಸಂವಿಧಾನಕ್ಕೆ ಮಾಡಿದ ದಾಳಿ, ಚರ್ಚ್ ಮೇಲಿನ ದಾಳಿ ಸಂವಿಧಾನಕ್ಕೆ ಮಾಡಿದ ದಾಳಿ. ತಪ್ಪು ಮಾಡಿದವರನ್ನು ಪತ್ತೆ ಹಚ್ಚಿ ಅವರನ್ನು ತಕ್ಕ ಶಿಕ್ಷೆಗೆ ಒಳಪಡಿಸಲು ಶಿಫಾರಸು ಮಾಡುವುದರ ಬದಲಿಗೆ ಅನ್ಯಾಯಕ್ಕೆ ಒಳಗಾದ ನಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ಕೂಡ ಈ ವರದಿಯಲ್ಲಿದೆ. ಮಾತ್ರವಲ್ಲ, ಮತಾಂತರದ ನೆಪದಲ್ಲಿ ನಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ವಿಧಿಬದ್ಧತೆಗೆ ಒಳಪಡಿಸಬೇಕೆಂದು ಶಿಫಾರಸು ಮಾಡುವ ಮೂಲಕ ಸಂವಿಧಾನದತ್ತ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ಮೊಟಕುಗೊಳಿಸುವ ಮತ್ತು ಕಸಿಯುವ ಪ್ರಯತ್ನ ಈ ವರದಿಯಲ್ಲಿದೆ. ಇಂತಹ ವರದಿಯನ್ನು ನಾವು ಸ್ವೀಕರಿಸುವುದಾದರೂ ಹೇಗೆ? ಖಂಡಿತವಾಗಿ ನಾವು ಅದನ್ನು ಸ್ವೀಕರಿಸುವುದಿಲ್ಲ. ಆದರೂ ಸುಸಂಸ್ಕೃತ ನಾಗರಿಕರಾದ ನಾವು ಮುಕ್ತ ಮನಸ್ಸಿನಿಂದ ಈ ಆಯೋಗಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿದೆವು. ಆದರೆ ಈ ಆಯೋಗವು ಸರಕಾರದಿಂದ ನೇಮಿಸಲ್ಪಡುವ ಇತರ ಯಾವುದೇ ಆಯೋಗದಿಂದ ಭಿನ್ನವಲ್ಲ ಎಂಬುದು ನಮಗೆ ಸ್ಪಷ್ಟವಾಗಿದೆ. ಆದ್ದರಿಂದ ಈ ಆಯೋಗದ ವರದಿಯನ್ನು ತಿರಸ್ಕರಿಸುತ್ತಾ ನಿಜಾಂಶವನ್ನು ತಿಳಿಯುವುದಕ್ಕೋಸ್ಕರ ಈ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ನಾವು ಆಗ್ರಹಿಸುತ್ತೇವೆ. ದಾಳಿಗಳ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮುಗ್ಧ ಪ್ರಜೆಗಳ ಮೇಲೆ ದಾಖಲಿಸಿದ ಎಲ್ಲ ಮೊಕದ್ದಮೆಗಳನ್ನು ಮಾನ್ಯ ಗೃಹ ಸಚಿವರು ಹಿಂಪಡೆಯುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯನ್ನು ಶೀಘ್ರವೇ, ಅತಿ ಶೀಘ್ರವೇ ಜಾರಿ ಮಾಡಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ. ಎರಡನೇದು, ನಾವು ಮೊದಲಿನಿಂದಲೂ ಹಕ್ಕೊತ್ತಾಯ ಮಂಡಿಸಿದಂತೆ ಚರ್ಚ್ ದಾಳಿಗಳ ಸಂದರ್ಭದಲ್ಲಿ ಮುಗ್ಧ ಪ್ರಜೆಗಳ ಮೇಲಿನ ದೌರ್ಜನ್ಯಗಳ ಬಗ್ಗೆ ತನಿಖೆಯನ್ನು
ಸರ್ಕಾರವು ಕೂಡಲೇ ಸಿಬಿಐಗೆ ಹಸ್ತಾಂತರಿಸಿ ಸತ್ಯವನ್ನು ಬಹಿರಂಗಗೊಳಿಸತಕ್ಕದ್ದು. ಮೂರನೆಯದು, ದಾಳಿಗಳಿಗೆ ಕಾರಣರಾದ ದುಷ್ಕರ್ಮಿಗಳನ್ನು ತಕ್ಷಣವೇ ಗುರುತಿಸಿ ಅವರ ಮೇಲೆ ಈ ದೇಶದ ಕಾನೂನನ್ವಯ ಸೂಕ್ತ ಕ್ರಮವನ್ನು ಜರುಗಿಸತಕ್ಕದ್ದು. ಅವರೆಲ್ಲರ ಒಳ್ಳೆತನವನ್ನು ನಾವು ಇಂದಿಗೂ ಪ್ರತಿಭಟನೆಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ವರದಿಯನ್ನು ತಿರಸ್ಕರಿಸುತ್ತಾ ಬಂದಿದ್ದಾರೆ. ಕಳೆದ 3 ವಾರಗಳಲ್ಲಿ ಮಾಧ್ಯಮದ ಮುಖಾಂತರ ಮತ್ತು ಪ್ರತಿಭಟನೆಗಳಿಂದ ಧನ್ಯವಾದಗಳು ಸಮರ್ಪಿಸುತ್ತೇನೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಅವರು ನಮಗೆ ಬಹಳವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಸ್ವಾಮಿಯವರೇ ನಮಗೆ